ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಶಿರೂರು ಮಠದ 31ನೇ ಪೀಠಾಧಿಪತಿಯಾಗಿ ಧರ್ಮಸ್ಥಳ ಸಮೀಪದ ನಿಡ್ಲೆಯ ತುಳು ಶಿವಳ್ಳಿ ಮಧ್ವ ಬ್ರಾಹ್ಮಣ ಭಟ್ಟು ಅನಿರುದ್ಧ ಸರಳತ್ತಾಯ ಅವರು ಆಯ್ಕೆಯಾಗಿದ್ದಾರೆ. ಡಾಕ್ಟರ್ ಎಂ ಉದಯ ಕುಮಾರ್ ಸರಳತ್ತಾಯ ಪುತ್ರ ಅನಿರುದ್ಧ 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಪೂರೈಸಿದ್ದಾರೆ. ಬಾಲ್ಯದಿಂದಲೇ ಆಧ್ಯಾತ್ಮದಲ್ಲಿ ಆಸಕ್ತಿ ಒಲವು ಹೊಂದಿದ್ದು ವಟುವಿಗೆ ಕಳೆದ 2 ವರ್ಷಗಳಿಂದ ಮಧ್ವ ಸಿದ್ಧಾಂತ ಹಾಗೂ ವೇದಾಂತ ವಿಷಯಗಳನ್ನು ಬೋಧಿಸಲಾಗುತ್ತಿತ್ತು. ಇನ್ನು ಸನ್ಯಾಸ ದೀಕ್ಷಾ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕ ಪೂರ್ವಭಾವಿ ಧಾರ್ಮಿಕ ವಿಧಿವಿಧಾನಗಳು ಮೇ 11ರಂದು ಶಿರಸಿ ಸಮೀಪದ ಸೂದೆ ಶ್ರೀ ವಾದಿರಾಜ ಮಠದಲ್ಲಿ ಆರಂಭಗೊಳ್ಳಲಿದ್ದು ಮೇ 13ರಂದು ವಟುವಿಗೆ ಸನ್ಯಾಸ ದೀಕ್ಷೆ ಹಾಗೂ ಪಟ್ಟಾಭಿಷೇಕ ನಡೆಯಲಿದೆ.